ನಾನು ಹರ್ಷಿತಾ, ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ಅಂಬಿಕಾ ನಗರದ ಕೆಪಿಸಿ ಮಾರ್ಗದಲ್ಲಿ ಬೃಹತ್ ಕಾಡಾನೆ ಸಂಚರಣೆ, ಸ್ಥಳೀಯರಲ್ಲಿ ಭೀತಿ. ಕಾರವಾರ ತಾಲೂಕಿನ ಅಂಬಿಕಾ ನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಪಿಸಿ ಕಡೆ ಹೋಗುವ ಮಾರ್ಗದಲ್ಲಿ ಶನಿವಾರ ರಾತ್ರಿ ಬೃಹತ್ ಗಾತ್ರದ ಕಾಡಾನೆಯೊಂದು ಕಾಣಿಸಿಕೊಂಡಿದೆ. ಕಳೆದ ಕೆಲ ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ. ಶನಿವಾರ ರಾತ್ರಿ ಸುಮಾರು 8 ಗಂಟೆ ಸುಮಾರಿಗೆ ಅಂಬಿಕಾ ನಗರದಲ್ಲಿರುವ ಕಾರ್ಮಿಕರು ಕೆಲಸಕ್ಕಾಗಿ ಕೆಪಿಸಿಗೆ ತೆರಳುತ್ತಿದ್ದ ವೇಳೆ ಆಕಸ್ಮಿಕವಾಗಿ ರಸ್ತೆ ಮೇಲೆ ಆನೆ ಕಾಣಿಸಿಕೊಂಡಿದೆ. ರಾತ್ರಿ ಕತ್ತಲೆಯಲ್ಲಿ ರಾಜಗಂಭೀರ್ಯದಿಂದ ಹೆಜ್ಜೆ ಹಾಕುತ್ತಿರುವ ಆನೆಯನ್ನು ಕಾರ್ಮಿಕರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಈ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದು ಸ್ಥಳೀಯರು ಹಾಗೂ ಈ ಮಾರ್ಗದಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿರುವುದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಅರಣ್ಯ ಇಲಾಖೆ ವಿನಂತಿಸಿದೆ. ಹೌದು, ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಷ್ಟು ಗಾಡಿ ಹತ್ರ ಇತ್ತಲ್ಲ ಅವಾಗ ಫುಲ್ ಮುಖ ತಲೆ ದೊಡ್ಡದಿದೆ. ಅದು ಹೋಗ್ಬೇಡ್ರಿ, ನಿಂದ್ರಿ. ಇಲ್ಲ ಹೋಗುದು ಸರಿ, ಜಾಗ ಇದೆ ಅಲ್ಲ, ಅದು ಎಲ್ಲರೂ ಹೋಗ್ಲಿ, ನೀವು ಮುಂದೆ ಹೋಗಿ ಹೋಗ್ಬೇಡ್ರಿ. ಅಲ್ಲ ಸೀಟ್ ಬಂದ್ ತಿರ್ಸ್ಕೊಂತಂದ್ರೆ ನಾವು ಓಟ್ರು ಅದು ಫಾಸ್ಟ್ ಹೋಗತ್, ಮತ್ತೆ ಫಾಸ್ಟ್ ಹೊಡತ್, ನಮ್ಗೆ ಫಾಸ್ಟ್ ರಿವರ್ಸ್ ತೊಳಕಾಗಲ್ಲ. ಎಲ್ಲ ಫಿಲ್ಮ್ ನಲ್ಲಿ ನೋಡಿದಾಗ ತಪ್ಪಲ್ಲ ಅವಾಗ. ಸೀಟ್ ಬಂದು ಉಲ್ಟಾ ತಿರ್ಗಿ ಎಲ್ಲಿ ಇಲ್ಲ ಸರ್, ಜಾಗ ಇದೆ, ಹೋಗುತ್ತೆ. ಇಲ್ಲಿ ಜಾಗ ಇದಲ್ಲ, ಜಾಗ ಇದಲ್ಲ ನೋಡಲ್ಲಿ, ಹೋಗತ್ತಲ್ಲಿಂದ. ಹೋಯ್ತು, ಮಾಡದ್ ಬಿಡ್ರಿ, ಪಾಟ್ನೆ ಬರ್ರ ಅಂತ ಹೇಳಿ. ಬಿಡಪ್ಪ, ಹೋಗಿ ತಡಿ, ಕಳಿಸಿ ಹೋಗೋಣ. ಇಲ್ಲಿಂದ ಬರೋಕೆ ಜಾಗ ಇರೋದು. ಮತ್ತು ತೋರಿ ಪಟಕ್ನ ತಗೊಂಡ್ಬಿಡ್ರಿ. ಪ್ರಚಾರದ ನಶೆ ಯಾರಿಗೆ ಎಂಬುದು ಗೊತ್ತಿದೆ? ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕಿ. ಪದೇ ಪದೇ ಬಣ್ಣ ಬದಲಾಯಿಸಿ ಸಮಾಜ ಜೀವನದಲ್ಲಿ ಯಾವ ನೈತಿಕತೆಯನ್ನು ಉಳಿಸಿಕೊಳ್ಳದ ಶಾಸಕ ಶಿವರಾಮ ಹೆಬ್ಬಾರ್ ಅವರು ಆಚಾರ ಹೇಳಲು ಹೊರಟಿರುವುದು ನಿಜವಾಗಿಯೂ ಅಚ್ಚರಿಯದ ಸಂಗತಿ ಎಂದು ಬಿಜೆಪಿ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ಹೇಳಿದ್ದಾರೆ. ಪ್ರಚಾರದ ನಶೆ ಯಾರಿಗೆ ಎನ್ನುವುದು ಕಾಗೇರಿ ಅವರ ಕುರಿತಾಗಿನ ಹೆಬ್ಬಾರರ ಹೇಳಿಕೆಯಿಂದಲೇ ಗೊತ್ತಾಗುತ್ತದೆ. ಸರ್ದಾರ್ ಪಟೇಲ್ ಅವರು ಈ ದೇಶದ ಏಕತೆಗೆ ಶ್ರಮಿಸಿದ ಶ್ರೇಷ್ಠ ಮುತ್ಸದ್ದಿ. ಅವರ 150ನೇ ಜನ್ಮ ದಿನಾಚರಣೆಯನ್ನು ಪ್ರಚಾರದ ವೇದಿಕೆ ಎಂದು ಹೆಬ್ಬಾರರು ಕರೆದಿರುವುದು ತಪ್ಪು. ಶಾಸಕ ಹೆಬ್ಬಾರ್ ಕ್ಷಮೆಯಾಚಿಸಲಿ ಎಂದು ಎನ್ಎಸ್ ಹೆಗಡೆ ಆಗ್ರಹಿಸಿದ್ದಾರೆ. ಒಂದೇ ಮಾತರಂಗೆ ಗೌರವ ನೀಡಲು ಕಾಂಗ್ರೆಸ್ಸಿಗೆ ಏನು ಸಮಸ್ಯೆ? ಈ ಬಗ್ಗೆ ಕಾಂಗ್ರೆಸ್ ನಿಲುವೇನು ಎಂದಿದ್ದಾರೆ. ವಂದೇ ಮಾತರಂ ಗೀತೆಯು ಸಮಸ್ತ ಭಾರತೀಯರ ಮನದಲ್ಲಿ ರಾಷ್ಟ್ರೀಯತೆಯ ಜಾಗೃತಿ ಮೂಡಲು ಕಾರಣವಾಗಿ ತನ್ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ವಿಶೇಷ ಶಕ್ತಿ ತುಂಬಿತ್ತು. ಇಂದು ಕೂಡ ಭಾರತವನ್ನು ತಾಯಿ ಎಂದು ಪ್ರೀತಿಯಿಂದ ನಮಿಸುವ ರಾಷ್ಟ್ರೀಯ ಗೀತೆ ಅದು. ಹಾಗಾಗಿ ವಂದೇ ಮಾತರಂಗೆ ಗೌರವ ಸಿಗಲಿ ಎಂದು ಹೇಳುವುದರಲ್ಲಿ ತಪ್ಪೇನು ಎಂದು ಪ್ರಶ್ನೆ ಮಾಡಿದ್ದಾರೆ. ವಂದೇ ಮಾತರಂ ಕುರಿತು ಕಾಂಗ್ರೆಸ್ ಪಕ್ಷದ ತಾತ್ಸಾರ ಅರಿವಿದ್ದದ್ದೇ. ಹೆಬ್ಬಾರರ ನಿಲುವೇನು ಎನ್ನುವುದನ್ನು ಅವರು ಸ್ಪಷ್ಟಪಡಿಸಲಿ ಎಂದು ಎನ್ಎಸ್ ಹೆಗಡೆ ಒತ್ತಾಯಿಸಿದ್ದಾರೆ. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.
ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.